ಜೆಸಿ ಉಡುಪಿ ಇಂದ್ರಾಳಿ ದರ ಉಪಘಟಕವಾದ ಜೆಸಿ ದೊಡ್ಡನಗುಡ್ಡೆ ಪ್ರಕೃತಿ ಘಟಕದ 2021ನೇ ಸಾಲಿನ ಪದ ಪ್ರದಾನ ಸಮಾರಂಭವು ಇತ್ತೀಚೆಗೆ ಉಡುಪಿಯ ಟೌನ್ ಹಾಲ್ನಲ್ಲಿ ನೆರವೇರಿತು. 2021ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಸಶಸ್ತ್ರ ಪಡೆಯ ನಿವೃತ್ತ ಯೋಧ ದೊಡ್ಡನಗುಡ್ಡೆ ನಿವಾಸಿ ಕೇಶವಾಚಾರ್ ಅವರು 2020ರ ಅಧ್ಯಕ್ಷ ಜೆಸಿ ವಿಜಯಕುಮಾರ್ ಅವರಿಂದ ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಪ್ರಸ್ತುತ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೂ ಭಾರತೀಯ ಸೇನೆಯ ನಿವೃತ್ತ ವೀರ ಯೋಧ ಶ್ರೀಕುಮಾರ್ ಚಂದ್ರ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಮಾನವೀಯ ಮೌಲ್ಯಗಳು ಹಾಗೂ ತಮ್ಮ ಒಬ್ಬ ಯೋಧನಾಗಿ ಮತ್ತು ಆರಕ್ಷಕನಾಗಿ ಪಡೆದ ಅನುಭವ ಹಾಗೂ ಒಬ್ಬ ಯೋಧನ ತ್ಯಾಗಮಯಿ ಜೀವನದ ಪುಟಗಳ ಅನಾವರಣ ಮಾಡಿದ್ರು. ಯೋಧರಿಗೆ ಮತ್ತು ಅವರ ಕುಟುಂಬವನ್ನ ನಾವೆಲ್ಲರೂ ಗೌರವಿಸುವ ಅಗತ್ಯತೆ ಕುರಿತಾಗಿ ಮಾತನಾಡಿದ್ರು. ಮುಖ್ಯ ಉಪಸ್ಥಿತಿಯಲ್ಲಿ ಜೆಸಿ ವಲಯ 15ರ ಪ್ರಪ್ರಥಮ ಮಹಿಳಾ ವಲಯಾಧ್ಯಕ್ಷೆ ಜೆಸಿಐ ಸೆನೇಟರ್ ಸೌಜನ್ಯ ಹೆಗಡೆಯವರು ಉಪಸ್ಥಿತರಿದ್ದು, ಜೆಸಿ ಸಂಸ್ಥೆಯ ಪ್ರಾಮುಖ್ಯತೆ, ಅದರ ಧ್ಯೇಯ ಹಾಗೂ ಉದ್ದೇಶಗಳ ಬಗ್ಗೆ ಮಾತನಾಡಿ ಶುಭ ಹಾರೈಸಿದರು. ಅನುಸ್ಥಾಪನಾ ಅಧಿಕಾರಿಯಾಗಿ ಪ್ರಸ್ತುತ ವಲಯ 15 ರೀಜಿಯನ್ ಸಿ ಇದರ ಉಪಾಧ್ಯಕ್ಷರಾದ ಸತ್ಯನಾರಾಯಣ್ ಭಟ್ ಅವರು ಭಾಗವಹಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಘಟಕದ ಸ್ಥಾಪಕ ಹಾಗೂ ಪ್ರಸ್ತುತ ವಲಯ 15ರ ವಲಯಾಧಿಕಾರಿ ಎಂಎನ್ ನಾಯಕ್, ನೂತನ ಅಧ್ಯಕ್ಷ ಕೇಶವಾಚಾರ್ ಅವರ ಕುಟುಂಬ, ಸ್ಥಾಪಕಾಧ್ಯಕ್ಷ ವಿಜಯಕುಮಾರ್, ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಅಟೂರು, ನವೀನ್ ಕೋಟ್ಯಾನ್, ರತನ್ ಕುಮಾರ್, ಘಟಕದ ಸ್ಥಾಪಕ ಸದಸ್ಯರು, ನೂತನ ಸದಸ್ಯರು ಹಾಗೂ ಇತರ ಜೆಸಿ ಮತ್ತು ಜೆಸಿಯೇತರ ಮಿತ್ರರು ಭಾಗವಹಿಸಿದ್ರು. ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿ ಮಾಜಿ ಯೋಧರಾದ ಪ್ರಸ್ತುತ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಶ್ರೀಕುಮಾರ್ ಚಂದ್ರ ಅವರು ದೇಶ ಸೇವೆಗೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿ ಗೌರವಿಸಲಾಯಿತು. ಹಾಗೆಯೇ ಇನ್ನಿಬ್ಬರು ದೊಡ್ಡನಗುಡ್ಡೆಯ ಸ್ಥಳೀಯ ಸಮಾಜ ಸೇವೆಗಳಿಂದ ಗುರುತಿಸಲ್ಪಟ್ಟ ರಾಮದಾಸ ಶೆಟ್ಟಿ ದೊಡ್ಡನಗುಡ್ಡೆ ಹಾಗೂ ಕ್ರಿಯಾಶೀಲ ಸಜ್ಜನ ವ್ಯಕ್ತಿ ರಾಜೇಶ್ ಕುಮಾರ್ ಅವರನ್ನ ವೇದಿಕೆಯಲ್ಲಿ ಅತಿಥಿಗಳ ಸಮ್ಮುಖದಲ್ಲಿ ಸೆಲ್ಯೂಟ್ ದ ಸೈಲೆಂಟ್ ವರ್ಕರ್ ಪುರಸ್ಕಾರದೊಂದಿಗೆ ಸನ್ಮಾನಿಸಲಾಯಿತು. ಉಡುಪಿ ಗುಂಡಿಬೈಲ್ ವಾರ್ಡ್ನ ನಗರಸಭಾ ಸದಸ್ಯ ಶ್ರೀ ಪ್ರಭಾಕರ್ ಪೂಜಾರಿ ಹಾಗೂ ಇನ್ನಿತರ ರಾಜಕೀಯ ಹಾಗೂ ಸ್ಥಳೀಯ ಸಮಾಜದ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದು, ಸಮಾರಂಭದ ಮೆರುಗನ್ನ ಹೆಚ್ಚಿಸಿ ನೂತನ ಅಧ್ಯಕ್ಷರಿಗೆ ಹಾಗೂ ತಂಡಕ್ಕೆ ಶುಭ ಹಾರೈಸಿದರು. ಮಾತೃ ಘಟಕವಾದ ಇಂದ್ರಾಳಿ ಉಡುಪಿ ಇದರ ಅಧ್ಯಕ್ಷೆ ಜ್ಯೋತಿ ಪ್ರಶಾಂತ್, ಪೂರ್ವಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ್ರು. ನೂತನ ಸದಸ್ಯರು ಹಾಗೂ ಪದಾಧಿಕಾರಿಗಳ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಿತು. ಘಟಕದ ನೂತನ ಕಾರ್ಯದರ್ಶಿ ಸತೀಶ್ ಆಚಾರ್ ಸರ್ವರಿಗೂ ಧನ್ಯವಾದ ಸಮರ್ಪಿಸಿದರು. ನಿತೀಶ್ ದೊಡ್ಡನಗುಡ್ಡೆ, ವಿ4 ನ್ಯೂಸ್, ಉಡುಪಿ.